ರೂಪಾಂತರಿತ ವೈರಸ್ ಒಮಿಕ್ರಾನ್ಗೆ ಜನತೆ ಕಂಗಾಲಾಗತೊಡಗಿದ್ದಾರೆ. ಎಲ್ಲೆಡೆಯೂ ಒಮಿಕ್ರಾನ್ ಸೋಂಕು ಹೆಚ್ಚಾಗ್ತಾ ಇರುವಂತೆ ಬಡಜನರು ಹಾಗೂ ಮಧ್ಯಮ ವರ್ಗದ ಮಂದಿ ಮೇಲೆ ಇದು ಹೆಚ್ಚು ಹೊಡೆತವನ್ನ ನೀಡತೊಡಗಿದೆ. ಇದಾಗಲೇ 15 ರಿಂದ 18 ವಯೋಮಾನದ ಮಕ್ಕಳಿಗೆ ವ್ಯಾಕ್ಸಿನ್ ಹಾಕಿತೊಡಗಿರುವ ನಡುವೆ ಮತ್ತೆ ಒಮಿಕ್ರಾನ್ ಹೆಚ್ಚಾಗಿ ತೊಡಗಿರುವುದು ಒಟ್ಟಾರೆ ವೈದ್ಯಕೀಯ ಲೋಕ ಆತಂಕವನ್ನ ಉಂಟು ಮಾಡಿದೆ. ಕೊರೋನಾದ ಎಲ್ಲ ಕರಿಛಾಯೆ ಕಳೆದ ಇನ್ನೇನು ಎಲ್ಲವೂ ಹಳಿಗೆ ಬರುತ್ತೆ ಎನ್ನುವಷ್ಟರಲ್ಲಿ ಕೊರೋನಾದ ರೂಪಾಂತರಿತ ವೈರಸ್ ಒಮಿಕ್ರಾನ್ ಕಂಗೆಡಿಸ್ತಾ ಇದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಮಿಕ್ರಾನ್ ಸೋಂಕು ಅಷ್ಟಾಗಿ ಬಾಧಿಸತೊಡಗದಿದ್ದರೂ ಬಡ ಹಾಗೂ ಮಧ್ಯಮ ವರ್ಗದವರ ಮೇಲೆ ಇನ್ನಿಲ್ಲದ ಸಂಕಷ್ಟ ತಂದೊಡ್ಡಿದೆ. 2 ವಾರಗಳ ಕಾಲ ವಾರಾಂತ್ಯ ಕರ್ಫ್ಯೂ ಜಾರಿಗೊಳಿಸಿರುವುದು ಹಾಗೂ ನೈಟ್ ಕರ್ಫ್ಯೂನಿಂದ ಜನ ಕಂಗಾಲಾಗಿದ್ದಾರೆ. ವಾರಾಂತ್ಯದ ವೇಳೆಗೆ ಮದುವೆ, ನಿಶ್ಚಿತಾರ್ಥ ಇನ್ನಿತರ ಕಾರ್ಯಕ್ರಮಗಳನ್ನು ಇರಿಸತೊಡಗಿದ್ದ ಜನತೆ ಕರ್ಫ್ಯೂವಿನ ಗೈಡ್ ಲೈನ್ಸ್ಗಳಿಂದಾಗಿ ಕಂಗೆಟ್ಟಿದ್ದಾರೆ. ಇನ್ನು ಹೋಟೆಲ್ ಉದ್ಯಮ ಸಹಿತ ಹಲವು ವ್ಯವಸ್ಥೆಗಳ ಮೇಲೆ ಇದು ವ್ಯತಿರಿಕ್ತ ಪರಿಣಾಮವನ್ನ ಬೀರಲಿದೆ. ವಾರಾಂತ್ಯದಲ್ಲಿ ಒಂದಷ್ಟು ರಿಲ್ಯಾಕ್ಸ್ ಆಗುವ ಮೂಡಿನಲ್ಲಿ ಸಭೆ ಸಮಾರಂಭಗಳನ್ನು ಆಯೋಜಿಸಿದ್ರಿಂದ ಇದು ಕಲಾವಿದರ ಮೇಲೂ ಹೊಡೆತವನ್ನ ನೀಡುತ್ತೆ. ಇನ್ನು ಹೊಸ ಚಲನಚಿತ್ರಗಳು ಇತ್ತೀಚೆಗಷ್ಟೇ ಬಿಡುಗಡೆಗೊಂಡಿದ್ದು ಇವುಗಳ ಕಲೆಕ್ಷನ್ ಮೇಲೂ ಇದು ಹೊಡೆತ ಬೀಳುತ್ತೆ. ಒಟ್ಟಾರೆ 2 ವಾರಗಳ ವಾರಾಂತ್ಯ ಕರ್ಫ್ಯೂ ಏನಿದೆ ಭಾರಿ ಸಂಕಷ್ಟಕ್ಕೆ ಜನತೆಯನ್ನು ದೂಡಿದೆ.